ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ನಾನು ತಾರನಾಥ್ ಗಟ್ಟಿ ಕಪಿಕಾಡ್. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ಈ ದಿನದ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ, ನಿನ್ನೆಯ ಸುದ್ದಿಗಳ ಮತ್ತು ಸುದ್ದಿ ಮಾಧ್ಯಮಗಳ ಸುದ್ದಿಗಳತ್ತ ಒಂದು ವಿಶ್ಲೇಷಣೆ. ನಾನು ಪ್ರಮುಖವಾಗಿ ಒಂದೆರಡು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲಾಗಿ ಅಣ್ಣಾಮಲೈ ಯೂನಿವರ್ಸಿಟಿಯ ಡಿಸ್ಟೆನ್ಸ್ ಕೋರ್ಸ್ಗಳಿಗೆ, ದೂರಶಿಕ್ಷಣ ಕೋರ್ಸ್ಗಳಿಗೆ ಮಾನ್ಯತೆ ಇಲ್ಲ ಅಂತ ಮತ್ತೆ UGC ಸ್ಪಷ್ಟಪಡಿಸಿದೆ. ಭಾರಿ ಗಮನಾರ್ಹವಾದಂಥ ವಿಚಾರ ವಿದ್ಯಾರ್ಥಿಗಳಿಗೆ ಮತ್ತು ಯುವಜನರಿಗೆ. ಅದರಾಚೆ ನಾನು ಗುಜರಾತ್ನಲ್ಲಿ, ಈಗ ಮೊನ್ನೆಯಷ್ಟೇ ಪಂಜಾಬ್ನಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ ಆಮ್ ಆದ್ಮಿ ಪಕ್ಷ ಇದೀಗ ಗುಜರಾತ್ನತ್ತ ಹೊರಟಿದೆ. ಗುಜರಾತ್ನಲ್ಲಿ ನಿನ್ನೆ ಭಾರಿ ದೊಡ್ಡ ರೋಡ್ ಶೋ ಕೇಜ್ರಿವಾಲ್ ಮತ್ತು ಪಂಜಾಬ್ನ ಹೊಸ ನೂತನ CM ಭಗವಂತ್ ಮಾನ್ ಅವರ ನೇತೃತ್ವದಲ್ಲಿ ನಡೆದಿದೆ. ಆ ಬಗ್ಗೆ ಕೂಡ ನೋಡೋಣ. ಜೊತೆಗೆ ನಿವೃತ್ತ IAS ಅಧಿಕಾರಿ, ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ಕರ್ನಾಟಕದಲ್ಲಿ ಆ ಪಕ್ಷ ಸೇರಿರುವಂಥದ್ದು. ಕರ್ನಾಟಕದಲ್ಲಿ ಕೂಡ ಆ ಪಕ್ಷದ ಬೆಳವಣಿಗೆಗೆ ಭಾರಿ ದೊಡ್ಡ ಮಟ್ಟಕ್ಕೆ ಅಥವಾ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಒಂದು ಹೊಸ ಸಾಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡೋಣ. ಇದೆಲ್ಲದರ ನಡುವೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿರಂತರವಾಗಿ 13 ದಿನಗಳ ಅವಧಿಯಲ್ಲಿ 11ನೇ ಬಾರಿಗೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಜನ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ನಾನು ಮೊದಲ ಸುದ್ದಿಯತ್ತ ಬರ್ತಾ ಇದ್ದೇನೆ. ಅಣ್ಣಾಮಲೈ ಯೂನಿವರ್ಸಿಟಿಯ ಡಿಸ್ಟೆನ್ಸ್ ಕೋರ್ಸ್ಗಳಿಗೆ ಅಥವಾ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳಿಗೆ ಅಥವಾ ದೂರ ಶಿಕ್ಷಣದ ಕೋರ್ಸ್ಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ, ಯಾವುದೇ ದೇಶದ ವಿಶ್ವವಿದ್ಯಾನಿಲಯಗಳು, ಯಾವುದೇ ರಾಜ್ಯದ ವಿಶ್ವವಿದ್ಯಾನಿಲಯಗಳು ನಡೆಸ್ತಾ ಇರುವಂಥ ಕೋರ್ಸ್ಗಳಿಗೆ ಅಥವಾ ಅವರು ನೀಡ್ತಾ ಇರುವಂಥ ಪದವಿಗಳಿಗೆ ಅಂತಿಮವಾಗಿ ಆ ಮಾನ್ಯತೆಯನ್ನು ಕೊಡುವಂಥದ್ದು UGC ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ. ಆದರೆ ಈ ಅನುದಾನ ಆಯೋಗ ಈ ಬಾರಿ, ಇದೇನು ಮೊದಲ ಬಾರಿ ಅಲ್ಲ, ಈ ಬಾರಿ ಮತ್ತೆ ಸ್ಪಷ್ಟಪಡಿಸಿದೆ, ಅಣ್ಣಾಮಲೈ ಯೂನಿವರ್ಸಿಟಿ ಕೊಡ್ತಾ ಇರುವಂಥ ಕೋರ್ಸ್ಗಳಿಗೆ, ಡಿಸ್ಟೆನ್ಸ್ ಎಜುಕೇಷನ್ ಕೋರ್ಸ್ಗಳಿಗೆ, ದೂರ ಶಿಕ್ಷಣದ ಕೋರ್ಸ್ಗಳಿಗೆ, ಅಂಚೆತರಪಿನ ಕೋರ್ಸ್ಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ. ಅನೇಕ ಮಂದಿ ಯುವಕರು, ಉದ್ಯೋಗದಲ್ಲಿರುವವರು ತಮ್ಮ ಮುಂದೆ ಉದ್ಯೋಗ ಅಂದರೆ ನಾನು ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಇನ್ನೊಂದಷ್ಟು ಕೋರ್ಸ್ಗಳನ್ನು ಅಥವಾ ನನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡುವ ಅಥವಾ ಮಾಸ್ಟರ್ ಡಿಗ್ರಿ ಮಾಡುವ ಅಂತ ಉದ್ದೇಶ, ಒಂದಷ್ಟು ಗೃಹಿಣಿಯರಿಗೆ ಮನೆಯಲ್ಲೇ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡುವಂಥ ಆಶೆ ಇದ್ದೇ ಇರುತ್ತೆ. ಮತ್ತು ಭಾರಿ ದೊಡ್ಡ ಮಹತ್ವಾಕಾಂಕ್ಷೆ ಕೂಡ ಇರುತ್ತೆ ಉದ್ಯೋಗದಲ್ಲಿ ಇರೋರಿಗೆ, ಆಲ್ರೆಡಿ ಇರುವವರಿಗೆ, ನನಗೆ ಮುಂದಕ್ಕೆ ಪ್ರಮೋಷನ್ಗೆಲ್ಲ ಪ್ರಯೋಜನ ಆಗುತ್ತೆ ಅಂತ. ಸೊ ಈ ಕಾರಣಕ್ಕಾಗಿ ಇಲ್ಲಿ ದೂರ ಶಿಕ್ಷಣದ ಕೋರ್ಸುಗಳು ಲಭ್ಯ ಇದೆ ಅಂತ ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನೀವು ಸೌತ್ ಇಂಡಿಯಾದ ಮಟ್ಟಿಗೆ ಅತ್ಯಂತ ತುಂಬ ಪ್ರಚಾರದಲ್ಲಿರುವಂಥ ಡಿಸ್ಟೆನ್ಸ್ ಎಜುಕೇಷನ್ ಕೋರ್ಸ್, ದೂರ ಶಿಕ್ಷಣ ನೀಡ್ತಾ ಇರುವಂಥ, ಅಂಚೆ ತರಪಿನ ಶಿಕ್ಷಣ ನೀಡ್ತಾ ಇರುವಂಥ ಯೂನಿವರ್ಸಿಟಿ ಯಾವುದಂತ ನೋಡಿದರೆ ಅದು ಅಣ್ಣಾಮಲೈ ಯೂನಿವರ್ಸಿಟಿ. ಈ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಯಾವ ಕೋರ್ಸುಗಳು ಉಂಟು ಅಂತ ನೀವು ಕೇಳಿದರೆ ಅದು ಪ್ರಶ್ನೆ ತಪ್ಪಾಗುತ್ತೆ. ನೀವು ಈ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಯಾವ ಕೋರ್ಸುಗಳು ಇಲ್ಲ ಅಂತ ಕೇಳಬೇಕು. ಅಷ್ಟರ ಮಟ್ಟಿಗೆ ಈ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಅಷ್ಟೊಂದು ಕೋರ್ಸುಗಳಿದ್ದಾವೆ. ಎಲ್ಲ ರೀತಿಯ ಪದವಿಗಳನ್ನು ಅಣ್ಣಾಮಲೈ ಯೂನಿವರ್ಸಿಟಿಯವರು ಕೊಡ್ತಾರೆ. UGC ಸ್ಪಷ್ಟಪಡಿಸಿರುವಂಥದ್ದು, ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣದ ಕೋರ್ಸುಗಳಿಗೆ ಸೇರಲೇಬೇಡಿ ಅಂತ ನೇರವಾಗಿ ಈ ಬಾರಿ ಹೇಳಿದೆ. ದೂರ ಶಿಕ್ಷಣ ಕೋರ್ಸುಗಳಿಗೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಅನುಮೋದನೆ ಪಡೆಯದ, ಅಂದರೆ UGCಯಿಂದ ಯಾವುದೇ ಅನುಮೋದನೆಯನ್ನು ಪಡೆಯದ ತಮಿಳುನಾಡಿನ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣದ ಯಾವುದೇ ಕೋರ್ಸುಗಳಿಗೆ ಸೇರಬೇಡಿ ಅಂತ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC ಎಚ್ಚರಿಕೆಯನ್ನು ನೀಡಿದೆ. ತನ್ನಲ್ಲಿನ ದೂರ ಶಿಕ್ಷಣ ಮಾದರಿಯ ಕೋರ್ಸುಗಳಿಗೆ UGCಯ ಯಾವುದೇ
ಅನುಮೋದನೆಯ ಅಗತ್ಯ ಇಲ್ಲ ಅಂತ ಅಣ್ಣಾಮಲೈ ಯೂನಿವರ್ಸಿಟಿಯವರು ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ನಾವು ಕೊಡ್ತಾ ಇರುವ ಕೋರ್ಸುಗಳಿಗೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, UGCಯ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಅನುಮೋದನೆ ಬೇಕಾಗಿಲ್ಲ ಅಂತ ಈ ಯೂನಿವರ್ಸಿಟಿಯವರು ಹೇಳಿಕೊಂಡು ಬಂದಿದ್ದರು. ಆದರೆ ಅದಕ್ಕೆ UGC ಹೇಳುತ್ತೆ, ನಮ್ಮ ಮಾನ್ಯತೆ ಪಡೆಯದ ಕೋರ್ಸುಗಳಿಗೆ ನೀವು ಸೇರಬೇಡಿ ಮತ್ತು UGC ಅನುಮೋದನೆ ಇಲ್ಲದೆ ಪಡೆಯುವ ಕೋರ್ಸುಗಳಿಗೆ ಯಾವುದೇ ಮಾನ್ಯತೆ ಇಲ್ಲ. UGCಯ ಮಾನ್ಯತೆ ಇಲ್ಲದೆ ಇರುವಂಥ ಯಾವುದೇ ಕೋರ್ಸುಗಳಿಗೆ ಹೊರಗಡೆ, ವಿಶ್ವವಿದ್ಯಾನಿಲಯದ ಹೊರಗಡೆ ಯಾವುದೇ ಮಾನ್ಯತೆ ಇಲ್ಲ. ಅಣ್ಣಾಮಲೈ ವಿಶ್ವವಿದ್ಯಾನಿಲಯವು UGCಯ ಮುಕ್ತ ಮತ್ತು ದೂರಶಿಕ್ಷಣದ 2017 ಮತ್ತು 2020 ನಿಯಮಗಳ ಅಡಿಯಲ್ಲಿ ನಿಗದಿಪಡಿಸಿದ ಎಲ್ಲ ಷರತ್ತುಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಯಾವುದೇ ಅನುಮೋದನೆ ಇಲ್ಲದೆ ದೂರಶಿಕ್ಷಣ ಕೋರ್ಸುಗಳನ್ನು ನೀಡುತ್ತಿದೆ. ಮುಕ್ತ ಮತ್ತು ದೂರಶಿಕ್ಷಣ ಕೋರ್ಸುಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅಂತ UGC ಕಾರ್ಯದರ್ಶಿ ರಜನೀಶ್ ಜೈನ್ ಅವರು ಹೇಳಿದ್ದಾರೆ. ಅಂದರೆ ಅವರು ಹೇಳ್ತಾ ಇರುವಂಥದ್ದು, ಅಣ್ಣಾಮಲೈ ಯೂನಿವರ್ಸಿಟಿಯು UGCಯ ಅಂದರೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಮುಕ್ತ ಮತ್ತು ದೂರಶಿಕ್ಷಣದ 2017 ಮತ್ತು 2020 ನಿಯಮಗಳ ಅಡಿಯಲ್ಲಿ ನಿಗದಿಪಡಿಸಿದ ಎಲ್ಲ ಷರತ್ತುಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಯಾವುದೇ ಅನುಮೋದನೆ ಇಲ್ಲದೆ ದೂರಶಿಕ್ಷಣ ಕೋರ್ಸುಗಳನ್ನು ನೀಡ್ತಾ ಇದೆ. ಮುಕ್ತ ಮತ್ತು ದೂರಶಿಕ್ಷಣದ ಕೋರ್ಸುಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಇದು ಕಾನೂನು ಬಾಹಿರ ಮತ್ತು ಇದೊಂದು ಅನಧಿಕೃತ ಅಂತ UGC ಹೇಳಿರುವಂಥದ್ದು. ನಿಯಮಗಳ ಪ್ರಕಾರ ಆಯೋಗ ಮಾನ್ಯತೆ ನೀಡದ ಹೊರತು ಯಾವುದೇ ಉನ್ನತ ಶಿಕ್ಷಣ ಸಂಸ್ಥೆಯು ದೂರಶಿಕ್ಷಣದ ಕೋರ್ಸುಗಳನ್ನು ನೀಡಲು ಸಾಧ್ಯವಿಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ಕೋರ್ಸುಗಳ ಪ್ರವೇಶಾತಿ ನೀಡುವಂತಿಲ್ಲ ಅಂತ UGC ಹೇಳ್ತಾ ಉಂಟು. ಅಣ್ಣಾಮಲೈ ವಿಶ್ವವಿದ್ಯಾನಿಲಯಕ್ಕೆ 2014-15 ಶೈಕ್ಷಣಿಕ ವರ್ಷದವರೆಗೆ, ಗಮನವಿಟ್ಟು ಕೇಳಿ, ಅಣ್ಣಾಮಲೈ ಯೂನಿವರ್ಸಿಟಿಗೆ 2014-15 ಶೈಕ್ಷಣಿಕ ವರ್ಷದವರೆಗೆ ಮಾತ್ರ ದೂರಶಿಕ್ಷಣಕ್ಕೆ ಮಾನ್ಯತೆ ನೀಡಲಾಗಿತ್ತು. ಹೌದು, ಇವರು ಕರೆಸ್ಪಾಂಡೆನ್ಸ್ ಕೋರ್ಸ್, ಅಂಚೆ ತರಪಿನ ಶಿಕ್ಷಣ, ಅದು ದೂರಶಿಕ್ಷಣ ನೀಡ್ತಾ ಇದ್ದದ್ದು ಹೌದು, ಅದಕ್ಕೆ ಮಾನ್ಯತೆ ಇದ್ದದ್ದು ಕೂಡ ಹೌದು. ಯಾವಾಗ, ಎಲ್ಲಿಯ ತನಕ? 2014-15 ತನಕ ಮಾನ್ಯತೆ ಇತ್ತು, ಸರ್ಕಾರದ ಮಾನ್ಯತೆ ಇತ್ತು. ಸರ್ಕಾರ ಅಂತ ಹೇಳಿದ್ರೆ UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಮಾನ್ಯತೆ ಇತ್ತು. ಆದರೆ 2014-15 ನಂತರ ಇವರ ಮಾನ್ಯತೆಯನ್ನು ನಾವು ರದ್ದುಪಡಿಸಿದ್ದೇವೆ. ಸೊ ಹಾಗಾಗಿ ಅವರ ಕೋರ್ಸ್ಗಳಿಗೆ ನೀವು ಸೇರಬೇಡಿ. ಮತ್ತು ಒಂದು ವೇಳೆ ನೀವು ಕೋರ್ಸ್ಗೆ ಸೇರಿ ಆಮೇಲೆ ಅವರ ಪ್ರಮಾಣ ಪತ್ರ ತಗೊಂಡು ಅವ್ರ ಪ್ರಮಾಣ ಪತ್ರ ಕೊಡ್ತಾರೆ, ನೀವು ದುಡ್ಡು ಕೊಟ್ಟರೆ, ಫೀಸ್ ಅವ್ರದ್ದು ಪೇ ಮಾಡಿದರೆ ದುಡ್ಡು, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ಆ ಸರ್ಟಿಫಿಕೇಟ್ಗೆ ಈ ದೇಶದಲ್ಲಿ, ಭಾರತದೊಳಗಡೆ ಎಲ್ಲಿ ಕೂಡ ಮಾನ್ಯತೆ ಇರುವುದಿಲ್ಲ, ಅಥವಾ ನೀವು ವಿದೇಶಕ್ಕೆ ತಗೊಂಡು ಹೋದರೂ ಕೂಡ ಮಾನ್ಯತೆ ಇರುವುದಿಲ್ಲ. ಸೊ ಹಾಗಾಗಿ ನೀವು ಈಗ ಸೇರಿ ಮತ್ತೆ ನಿಮಗೆ ತೊಂದರೆ ಆದರೆ ನಾವು ಜವಾಬ್ದಾರಲ್ಲ ಅಂತ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ UGC ಸ್ಪಷ್ಟಪಡಿಸಿದೆ. ಸೊ ಹಾಗಾಗಿ ಇದು ನಾನು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ, ಯುವಜನರಲ್ಲಿ, ಗೃಹಿಣಿಯರಲ್ಲಿ ಈ ವಿಚಾರವನ್ನು ನೀವು ಇನ್ನೊಮ್ಮೆ ರೀಕನ್ಫರ್ಮ್ ಮಾಡಿಕೊಳ್ಳಿ. ಎಲ್ಲ UGCಯ ವೆಬ್ಸೈಟಲ್ಲಿ ಕೂಡ ಈ ಸುದ್ದಿ ಇರುತ್ತೆ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ನ ವೆಬ್ಸೈಟಲ್ಲಿ ಕೂಡ ಈ ಸುದ್ದಿ ಇರುತ್ತೆ. ಯಾವ ವಿಶ್ವವಿದ್ಯಾನಿಲಯಗಳು ರೆಕಗ್ನೈಸ್ಡ್, ಅಧಿಕೃತ ಅಥವಾ ಮಾನ್ಯತೆ ಪಡೆದಿರುವಂಥದ್ದು, ಯಾವ ವಿಶ್ವವಿದ್ಯಾನಿಲಯಗಳು ಅಧಿಕೃತ ಅಲ್ಲ, ಯಾವ ವಿಶ್ವವಿದ್ಯಾನಿಲಯಗಳು ಮಾನ್ಯತೆಯನ್ನು ಪಡೆದಿಲ್ಲ ಅನ್ನುವಂಥದ್ದನ್ನು UGC ತನ್ನ ವೆಬ್ಸೈಟಲ್ಲಿ ಕೂಡ ಪ್ರಕಟಿಸಿರುತ್ತೆ. ಸೊ ಈಗ ಮಾಧ್ಯಮ ಪ್ರಕಟಣೆಯನ್ನೇ ಕೊಟ್ಟಿದೆ, ನೀವು ಅಣ್ಣಾಮಲೈ ಯೂನಿವರ್ಸಿಟಿಯ ಯಾವುದೇ ದೂರಶಿಕ್ಷಣ ಕೋರ್ಸುಗಳಿಗೆ, ಕರೆಸ್ಪಾಂಡೆನ್ಸ್ ಕೋರ್ಸುಗಳಿಗೆ ಸೇರಬೇಡಿ. ಒಂದು ವೇಳೆ ನೀವು ಹಾಗೆ ಸೇರಿದ್ದೇ ಆದರೆ ನಾವು ಜವಾಬ್ದಾರ ಅಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಎಷ್ಟೋ ಹೇಳಿದ ನಂತರ ಕೂಡ ನಾವು ಸೇರ್ತೇವೆ ಅಂತ ಹೇಳಿದ್ದೆ ಆದರೆ ನಮ್ಮಲ್ಲೊಂದು ಮಾತು ಉಂಟಲ್ಲ, ರಾತ್ರಿ ಕಂಡ ಬಾವಿಗೆ ಹಗಲಲ್ಲಿ ಬೀಳುವುದು ಅಂತ, ಅದೇ ಆಗುತ್ತೆ. ನಾನು ಮುಂದಿನ ಸುದ್ದಿಗೆ ಬರ್ತೇನೆ. ಗುಜರಾತ್ನಲ್ಲೇ ಆಪ್ ರೋಡ್ ಶೋ, ಗುಜರಾತ್ನಲ್ಲಿ ಸಂಚಲನ ಮೂಡಿಸಿದ ಆಮ್ ಆದ್ಮಿ ಪಾರ್ಟಿ ಗುಜರಾತ್ನಲ್ಲೇ ಬರೀ ದೊಡ್ಡ ಮಟ್ಟಕ್ಕೆ ಸಂಚಲನ ಮೂಡಿಸಿದ್ದಾರೆ. ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್, ದಿಲ್ಲಿಯ ಮುಖ್ಯಮಂತ್ರಿ ಜೊತೆಗೆ ಆ ಪಕ್ಷದ ಮುಖ್ಯಸ್ಥರು ಕೂಡ, ನೇತಾರರು ಕೂಡ, ವರಿಷ್ಠರು ಕೂಡ, ಜೊತೆಗೆ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಇಬ್ಬರು ಸೇರಿ ನಿನ್ನೆ ದಿವಸ ಪಂಜಾಬ್ನಲ್ಲಿ ಭಾರಿ ಯಶಸ್ವಿಯಾದಂಥ ಒಂದು ರ್ಯಾಲಿಯನ್ನು ಮಾಡಿದ್ದಾರೆ.
ಈ ರ್ಯಾಲಿ ಭಾರಿ ಸ್ಪಷ್ಟವಾಗಿ ಗುಜರಾತ್ನಲ್ಲಿ ಅಧಿಕಾರದಲ್ಲಿರುವಂಥ BJPಗೆ ಜೊತೆಗೆ ಗುಜರಾತ್ನಲ್ಲಿ ಪ್ರತಿಪಕ್ಷವಾಗಿರೋ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಿದೆ. ಯಾಕಂತ ಹೇಳಿದ್ರೆ ಅಲ್ಲೇ ಪಕ್ಕದ ಪಂಜಾಬ್ನಲ್ಲಿ ಅಧಿಕಾರದ ಗದ್ದುಗೆಗೆ ಏರುವಂಥ ಆಪ್ ಇದೀಗ ನೇರವಾಗಿ ಕಣ್ಣಿಟ್ಟಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ತವರು ರಾಜ್ಯ. ಪ್ರಧಾನಿ ನರೇಂದ್ರ ಮೋದಿಯವರು 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ಗುಜರಾತ್ಗೆ ಆಪ್ ಈಗ ನೇರವಾಗಿ ಲಗ್ಗೆ ಇಟ್ಟಿದೆ. ಅಲ್ಲೇ ನಿನ್ನೆ ನಡೆದಂಥ ರ್ಯಾಲಿಯಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ಇಷ್ಟೇ ಹೇಳ್ತಾರೆ ನೋಡಿ. ಪಂಜಾಬ್ನಲ್ಲಿ ಯಶಸ್ವಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ಆಮ್ ಆದ್ಮಿ ಪಕ್ಷ ಈಗ ಗುಜರಾತನ್ನು ಮುಂದಿನ ಗುರಿಯಾಗಿರಿಸಿಕೊಂಡಿದೆ. ಆಪ್ಗೆ ಒಂದು ಅವಕಾಶ ಕೊಡಿ, ನಾವು ಗುಜರಾತನ್ನು ಬದಲಾಯಿಸ್ತೇವೆ ಅಂತ. ಗುಜರಾತಲ್ಲಿ ಬದಲಾಯಿಸುವುದೇನು? ಭಾರಿ ದೊಡ್ಡ ಪ್ರಶ್ನೆ ಅಲ್ವಾ? ಈಚೆ ಕಡೆ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದವರು ಇದೀಗ ಕೇಂದ್ರದಲ್ಲಿ ಪ್ರಧಾನಿಯಾಗಿ ನಿಂತ್ಕೊಂಡು ನಮ್ಮದು ಗುಜರಾತ್ ಮಾಡೆಲ್ ಅಂತ ಹೇಳಿಕೊಂಡು ಬರ್ತಾ ಇದ್ದರು. ಸೊ ಈಗ ಅರವಿಂದ ಕೇಜ್ರಿವಾಲ್ ಹೇಳ್ತಾರೆ ನಾವು ಗುಜರಾತನ್ನು ಬದಲಾಯಿಸ್ತೇವೆ ಅಂತ. ಏನದು ಗುಜರಾತ್ನಲ್ಲಿ ಕೇಜ್ರಿವಾಲ್ ಹೋಗಿ ಅಥವಾ ಆಮ್ ಆದ್ಮಿ ಪಕ್ಷದವರು ಹೋಗಿ ಬದಲಾಯಿಸುವಂಥದ್ದು ಅಥವಾ ಸುಧಾರಣೆ ತರುವಂಥದ್ದು ಏನು? ಅವರು ಹೇಳ್ತಾರೆ, ಪ್ರಧಾನಿ ಮೋದಿಯವರ ತವರು ರಾಜ್ಯವಾದ ಗುಜರಾತ್ನಲ್ಲಿ ಭ್ರಷ್ಟಾಚಾರಕ್ಕೆ ಅಂತ್ಯವಾಡುವ ವಾಗ್ದಾನವನ್ನು ನಾನು ನೀಡ್ತಾ ಇದ್ದೇನೆ. ಪ್ರಧಾನಿ ಮೋದಿಯವರ ತವರು ರಾಜ್ಯವಾದ ಗುಜರಾತ್ನಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥ ವಾಗ್ದಾನವನ್ನು ನಾವು ನೀಡ್ತಾ ಇದ್ದೇವೆ. ನಾವು ಆ ಕಾರಣಕ್ಕಾಗಿಯೇ ಇಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ, ನಮಗೂ ಒಂದು ಅವಕಾಶವನ್ನು ಕೊಡಿ ಅಂತ. BJPಗೆ ಕೊಟ್ಟರೆ 25 ವರ್ಷದಿಂದ BJPಯವರು ಅಧಿಕಾರದಲ್ಲಿದ್ದಾರೆ. ಸೊ ಈಗ ನಮಗೊಂದು ಅವಕಾಶ ಕೊಡಿ, ನಾವು ದೆಹಲಿಯಲ್ಲಿ ಏನು ಮಾಡಿದ್ದೇವೆ ಅದನ್ನು ಮಾಡಿ ತೋರಿಸ್ತೇವೆ. ನಮಗೆ ಪಂಜಾಬ್ ಜನತೆ ಅವಕಾಶ ಕೊಟ್ಟಿದ್ದಾರೆ, ಈಗ ನೀವು ಗುಜರಾತ್ನಲ್ಲಿ ಕೊಡಿ. ರಾಜ್ಯದ 6.5 ಕೋಟಿ ಜನರು ಒಟ್ಟುಗೂಡಿ ನಾವು ಈ ರಾಜ್ಯವನ್ನು ಮುನ್ನಡೆಸೋಣ ಅಂತ ಆಪ್ ಪಕ್ಷದ ಮುಖ್ಯಸ್ಥ ಅರವಿಂದ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ BJP 25 ವರ್ಷದಿಂದ ಅಧಿಕಾರದಲ್ಲಿದೆ, ಅದು ಸಾಕಷ್ಟು ದೀರ್ಘಾವಧಿ. ಆದರೆ ಭ್ರಷ್ಟಾಚಾರ ಕೊನೆಗೊಂಡಿಲ್ಲ. BJPಯ ಅಹಂಕಾರ ಹೆಚ್ಚಿದೆ. ಈಗ ಆಪ್ಗೆ ಒಂದು ಅವಕಾಶ ಕೊಡಿ, ಇಷ್ಟವಾಗದಿದ್ದರೆ ಮತ್ತೆ ಬದಲಿಸಿ ಅಂತ ಹೇಳ್ತಾರೆ ಅವರು. ಬರೀ ವಿನಮ್ರತೆಯಿಂದ, ನನಗೆ ರಾಜಕೀಯ ಗೊತ್ತಿಲ್ಲ, ಆದರೆ ಭ್ರಷ್ಟಾಚಾರ ಕೊನೆಗಾಣಿಸುವುದು ಗೊತ್ತಿದೆ. ದೆಹಲಿಯಲ್ಲಿ ಭ್ರಷ್ಟಾಚಾರ ಅಂತ್ಯವಾಗಿದೆ, ಉಚಿತವಾದ ವಿದ್ಯುತ್ ನಾವು ನೀಡ್ತಾ ಇದ್ದೇವೆ. ಪಂಜಾಬ್ನಲ್ಲಿ ಸರ್ಕಾರ ರಚನೆಯಾದ 10 ದಿನಗಳಲ್ಲಿ ಈ ಯತ್ನ ಕೂಡ ಆರಂಭವಾಗಿದೆ ಅಂತ. ಕೇಜ್ರಿವಾಲ್ ಭಾರಿ ಮೇಜರ್ ಅವರ ಟಾರ್ಗೆಟ್ ಕರಪ್ಷನ್ ಬಗ್ಗೆ. ನಾವು ಡೆಲ್ಲಿಯಲ್ಲಿ ಕರಪ್ಷನ್ ಹತೋಟಿಗೆ ತಂದಿದ್ದೇವೆ, ಸೊ ಗುಜರಾತಲ್ಲಿ ಅವಕಾಶ ಕೊಡಿ, ಗುಜರಾತ್ನಲ್ಲಿ ಕೂಡ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇವೆ. ಹಾಗಿದ್ದರೆ ಇಷ್ಟು ವರ್ಷ ನರೇಂದ್ರ ಮೋದಿಯಾಗಿ BJP ನಾಯಕರುಗಳು ಹೇಳಿಕೊಂಡು ಬಂದಂಥ ಗುಜರಾತ್ ಮಾದರಿ ಏನು? ಒಂದು ಪ್ರಶ್ನೆ ಬರುತ್ತೆ ಅಲ್ಲ. ಈಗ ಮೋದಿ ಗುಜರಾತಿನಿಂದ ಡೆಲ್ಲಿಗೆ ಬರುವಾಗ ಕೂಡ ಹೇಳಿದ್ದು ಒಂದು ಗುಜರಾತ್ ಮಾಡೆಲ್ ಅಂತ. ಆನಂತರ ಕೂಡ ಆ ಪ್ರಧಾನಿ ಹುದ್ದೆಯಲ್ಲಿರುವಾಗ ಒಂದಷ್ಟು ವರ್ಷಗಳನ್ನು ಗುಜರಾತ್ ಮಾಡೆಲ್ ಅಂತ ಬೇರೆ ರಾಜ್ಯಗಳಿಗೆಲ್ಲ ಚುನಾವಣೆಗೆ ಹೋದಾಗ ಹೇಳ್ತಾ ಇದ್ರು. ಇವಾಗ ಆಪ್ ಮುಖ್ಯಸ್ಥ ಮತ್ತು ಆಚೆ ಕಡೆ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ಅವರು ನಿನ್ನೆ ದಿವಸದ ರೋಡ್ ಶೋದಲ್ಲಿ ಹೇಳ್ತಾರೆ, ನಾವು ಗುಜರಾತನ್ನು ಬದಲಾಯಿಸಲಿಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ. ಗುಜರಾತ್ನಲ್ಲಿ ಭ್ರಷ್ಟಾಚಾರ ಇನ್ನೂ ಕೂಡ ಯಥಾ ಪ್ರಕಾರ ಅದೇ ರೀತಿಯಲ್ಲಿದೆ. ಸೊ ಹಾಗಾಗಿ ನಮಗೆ ಒಂದು ಅವಕಾಶ ಕೊಡಿ, ನಾವು ಬದಲಾಯಿಸಿ ತೋರಿಸ್ತೇವೆ. ಮತ್ತು ನಮ್ಮಿಂದ ಆಗಿಲ್ಲ ಅಂತ ಹೇಳಿದರೆ ನೀವು ಮತ್ತೆ ನಿಮ್ಮ ಆಯ್ಕೆ ಮಾಡಿಕೊಳ್ಳಿ ಅಂತ. ಸೊ ಈ ರೋಡ್ ಶೋ ಅಹಮದಾಬಾದ್ನಲ್ಲಿ ನಿನ್ನೆ ನಡೆದಿರುವಂಥ ರೋಡ್ ಶೋ ಫಿಸಿಕಲಿ ನಿಜಕ್ಕೂ ಆಪ್ ನ ಶಕ್ತಿ ಜೊತೆಗೆ ಆಪ್ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಆಗಿದೆ ಅನ್ನೋದಕ್ಕೆ ಒಂದು ದಿಕ್ಸೂಚಿ. ಅದು ಕೂಡ ಗುಜರಾತ್ನಲ್ಲಿ BJPಯ ಪ್ರಭಾವ ನಿಮಗೆಲ್ಲ ಗೊತ್ತು. ಕಳೆದ ಬಾರಿಯ ಅವಧಿಯಲ್ಲಿ ಕೂಡ BJPಯೇ ಮತ್ತೆ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಕಷ್ಟು ಪೈಪೋಟಿ ನೀಡಿದರೂ ಕೂಡ ಸ್ವಲ್ಪ ಅಂತರದಲ್ಲಿ ಕಾಂಗ್ರೆಸ್ ಸೋಲ್ಬೇಕಾಯಿತು. ಕಾಂಗ್ರೆಸ್ ಪ್ರತಿಪಕ್ಷ ಸ್ಥಾನದಲ್ಲಿದೆ. ಈ ಬಾರಿ ನೇರವಾಗಿ ಆಪ್ ಪಕ್ಷದವರು ಗುಜರಾತಿಗೆ ಲಗ್ಗೆ ಇಟ್ಟಿದ್ದಾರೆ.
ಅವರು ಹೇಳ್ತಾ ಇದ್ದಾರೆ, ನಮಗೆ ಏನು ನಾವು ಇಲ್ಲಿಗೆ BJP ಅಥವಾ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲು ಬಂದಿಲ್ಲ, ನಾವು ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಸೋಲಿಸಲು ಬಂದಿರುವುದು ಅಂತ ಅರವಿಂದ ಕೇಜ್ರಿವಾಲ್ ಎಷ್ಟು ಏನು ಕ್ಲಾರಿಟಿಯಿಂದ ಒಂದು ಮಾತಾಡ್ತಾರೆ ನೋಡಿ. ನಾವೇನು ಇಲ್ಲಿ BJPಯನ್ನು ಅಥವಾ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಬಂದಿಲ್ಲ, ನಾವು ಭ್ರಷ್ಟಾಚಾರವನ್ನು ಸೋಲಿಸಲಿಕ್ಕೆ ಬಂದಿದ್ದೇವೆ, ಭ್ರಷ್ಟಾಚಾರವನ್ನು ಕೊನೆಗಾಣಿಸಬೇಕು, ಅದೇ ನನ್ನ ಉದ್ದೇಶ ಅಥವಾ ನಮ್ಮ ಪಕ್ಷದ ಉದ್ದೇಶ ಮತ್ತು ಈ ಗುಜರಾತಿನ ಜನರ ಉದ್ದೇಶ ಅಂತ ಕೂಡ ಹೇಳ್ತಾರೆ. ನಾವು ಎಲ್ಲ 6.5 ಕೋಟಿ ಜನ ಸೇರಿ ಆಡಳಿತವನ್ನು ನಡೆಸೋಣ ಅಂತ. ಸೊ ಏನೇಯೋ ಇದೊಂದು ಭಾರಿ ದೊಡ್ಡ ಮಟ್ಟಕ್ಕೆ BJPಗೆ ಮತ್ತು ಕಾಂಗ್ರೆಸ್ಗೆ ಗುಜರಾತ್ನಲ್ಲಿ ಥ್ರೆಟ್. ನಾನು ಮುಂದಿನ ವಿಚಾರಕ್ಕೆ ಬರ್ತೇನೆ. ಆ ಪಕ್ಷದ ಬಗ್ಗೆನೇ ಮಾತನಾಡ್ತಾ ಇರುವ ಸಂದರ್ಭದಲ್ಲೇ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಇವತ್ತು ಸೇರ್ಪಡೆಯಾಗಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಕಳೆದ ಅವರ ನಿವೃತ್ತ ಅಂತ ಹೇಳಿದ್ರೆ VRS ಸ್ವಯಂ ನಿವೃತ್ತಿ ಪಡೆದಿರುವವರು. ಕಳೆದ ಇನ್ನೂ ಕೂಡ ಅವರದ್ದು 3 ವರ್ಷ ಸರ್ವಿಸ್ ಬಾಕಿ ಇದೆ. ಇನ್ನೂ ಕೂಡ 3 ವರ್ಷ ಅವರ ಸರ್ವಿಸ್ ಬಾಕಿ ಇದೆ. ರಾಜೀನಾಮೆ ಕೊಡ್ತಾ ಇದ್ದೇನೆ, ರಾಜೀನಾಮೆ ಅಂಗೀಕರಿಸಿ ಅಂತ 1 ವರ್ಷದಿಂದ ಅವರು ಕೇಳ್ತಾ ಇದ್ದಾರೆ. ಈಗ ಮುಖ್ಯ ಕಾರ್ಯದರ್ಶಿ ಅವರಿಂದ ಅಂಗೀಕಾರ ಕೂಡ ದೊರೆತಿದೆ. ಅಂಗೀಕಾರ ದೊರೆತಾ ವೆರಿ ನೆಕ್ಸ್ಟ್ ಡೇನೆ ಮರುದಿವಸನೇ ಅವರು ಘೋಷಣೆ ಮಾಡಿದ್ದಾರೆ, ನಾನು ಆಮ್ ಆದ್ಮಿ ಪಕ್ಷವನ್ನು ಸೇರ್ತಾ ಇದ್ದೇನೆ, ಸೇರ್ಪಡೆ ಆಗ್ತಾ ಇದ್ದೇನೆ ಅಂತ. ಭಾರಿ ಸಮಯದಿಂದ, ಯಾಕಂತ ಹೇಳಿದ್ರೆ ಭಾಸ್ಕರ್ ರಾವ್ ಅವರು ರಾಜೀನಾಮೆಗೆ ಅರ್ಜಿ ಸಲ್ಲಿಸಿದಾಗಲೇ ಒಂದಷ್ಟು ಮಾತುಕತೆ ಪ್ರಚಾರ ಎಲ್ಲ ಇತ್ತು. ಭಾಸ್ಕರ್ ರಾವ್ ಎಲ್ಲಿ ಸೇರ್ತಾರೆ, ಕಾಂಗ್ರೆಸ್ ಸೇರ್ತಾರೋ, ಆಡಳಿತಾರೂಢ BJP ಸೇರ್ತಾರೋ ಅಂತ. ಆದರೆ ಅದ್ಯಾವುದೂ ಅಲ್ಲದೆ ಇನ್ನೂ ಕೂಡ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರದ ಅಥವಾ ದೊಡ್ಡ ಮಟ್ಟದ ಜನಬೆಂಬಲವನ್ನು ಹೊಂದಿರದ ಅಥವಾ ದೊಡ್ಡ ಮಟ್ಟದ ಅನುಯಾಯಿಗಳನ್ನು ಹೊಂದಿರದ ಕರ್ನಾಟಕದ ಆಪನ್ನು ಅವರು ಸೇರ್ತಾ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾದ ವಿಚಾರ, ಅವರೇನು ಗೆದ್ದ ಎತ್ತಿನ ಬಾಲ ಹಿಡಿತಾ ಇಲ್ಲ. ಗೆದ್ದ ಎತ್ತಿನ ಬಾಲ ಅಂತ ಹೇಳಿದ್ರೆ ನೇರವಾಗಿ BJP ಸೇರುವ ಅವಕಾಶ ಹೋಗಲಿಲ್ಲ. ಈಚೆ ಕಡೆ ಪ್ರತಿಪಕ್ಷದಲ್ಲಿರುವ ಅಥವಾ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಭಾರಿ ದೊಡ್ಡ ಫೈಟ್ ಕೊಡುವ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ಗೂ ಸೇರ್ತಾ ಇಲ್ಲ. ಜೊತೆಗೆ ಒಂದಷ್ಟು ಬಾರಿ ನಿರ್ಣಾಯಕ ಶಕ್ತಿಯಾಗಿ ಕಾಣಿಸಿಕೊಳ್ತಾ ಇರುವಂಥ JDSಗೂ ಕೂಡ ಭಾಸ್ಕರ್ ರಾವ್ ಸೇರ್ತಾ ಇಲ್ಲ. ಅವರು ಇನ್ನೂ ಕೂಡ ಜನಸಂಘಟನೆಯಾಗಬೇಕಾದ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಒಬ್ಬ ನಿವೃತ್ತ ಅಧಿಕಾರಿಯಾಗಿ ಭಾಸ್ಕರ್ ರಾವ್ ಅವರ ನಡೆ, ಅವರಿಗೆ ಸಾಮಾನ್ಯ ರಾಜಕೀಯಕ್ಕೆ ಸೇರುವವರಿಗೆ ಒಂದಷ್ಟು ಆಶೆ ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳೆಲ್ಲ ಇರುವುದು ಸಹಜನೇ. ಆದರೆ ಇರುವಂಥ ಆಯ್ಕೆಗಳಲ್ಲೇ ಅಧಿಕಾರ ಸ್ಥಾನಕ್ಕೆ ಹತ್ತಿರದಲ್ಲಿ ತಲುಪಬಹುದಾಗಿದ್ದ ಆಯ್ಕೆಗಳನ್ನೆಲ್ಲ ಬದಿಗೆ ಇರಿಸಿ ಅಧಿಕಾರ ಸ್ಥಾನಕ್ಕೆ ಏರಬಹುದಾಗಿದ್ದ ಅಥವಾ ಅಧಿಕಾರವನ್ನು ಗಳಿಸಿಕೊಳ್ಳಬಹುದಾಗಿದ್ದ ಎಲ್ಲ ಪಕ್ಷಗಳನ್ನು ಬಿಟ್ಟು ಅವರು ಆ ಪಕ್ಷವನ್ನು ಸೇರ್ತಾ ಇರುವಂಥದ್ದು, ಆಮ್ ಆದ್ಮಿಯನ್ನು ಸೇರ್ತಾ ಇರುವಂಥದ್ದು, ಇದು ವಿಶೇಷ ನಡೆ. ನಾವು ಅನೇಕ ಮಂದಿ IAS ಅಧಿಕಾರಿಗಳು, IPS ಅಧಿಕಾರಿಗಳು ಕರ್ನಾಟಕದಲ್ಲಿ ಅಥವಾ ಬೇರೆ ಕಡೆ ಕೂಡ ಪಕ್ಷ ರಾಜೀನಾಮೆ ಬಳಿಕ, ನಿವೃತ್ತಿಯ ಬಳಿಕ ಅಥವಾ ಮಧ್ಯದಲ್ಲೇ VRS ತೆಕ್ಕೊಂಡು ಅಧಿಕಾರಕ್ಕೆ ಸನಿಹದಲ್ಲಿರುವಂಥ ಪಕ್ಷವನ್ನು ಸೇರಿಕೊಂಡದನ್ನು ನಾವು ನೋಡಿದ್ದೇವೆ. ಅಣ್ಣಾಮಲೈಯವರು SP ಆಗಿದ್ದವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಬಳಿಕ ಅವರು ತಮಿಳುನಾಡಿನಲ್ಲಿ BJP ಸೇರಿದರು. ಬಾರಿ ಚುನಾವಣೆಯಲ್ಲಿ ಭಾರಿ ಒಳ್ಳೆಯ ಅವಕಾಶಗಳು ಇದೆ ಅಂತ ತಿಳ್ಕೊಂಡು ಅದೇ ರೀತಿಯಾಗಿ ಸೆಂಥಿಲ್ ಅವರು ಕೂಡ IAS ಹುದ್ದೆಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡರು. ಮತ್ತೇನು ಕರ್ನಾಟಕದಲ್ಲೇ ನೋಡೋದಾದರೆ ಅನೇಕ ಮಂದಿ IPS ಅಥವಾ ಆ ಗ್ರೇಡ್ಗೆ ಬಂದವರು ತಮ್ಮ ನಿವೃತ್ತಿಯ ಬಳಿಕ ಕಾಂಗ್ರೆಸ್, BJP, JDS ಪಕ್ಷವನ್ನು ಸೇರಿದ್ದನ್ನು ನೋಡಿದ್ದೇವೆ. ಎಲ್ಲ ದೊಡ್ಡ ದೊಡ್ಡ ತಲೆಗಳು ಮತ್ತು ಕುಳಗಳು. ಅವರೆಲ್ಲರೂ ಅಧಿಕಾರಕ್ಕೆ ಸನಿಹವಾಗಿರುವಂಥ ಪಕ್ಷವನ್ನೇ ನೋಡಿಕೊಂಡರು. ಆದರೆ ಎಲ್ಲರಿಗಿಂತ ಭಿನ್ನವಾಗಿ ನಮಗೆ ಕಾಣುವಂಥದ್ದು ಭಾಸ್ಕರ್ ರಾವ್. ಅವರು ಆ ಪಕ್ಷವನ್ನು ಸೇರಿರುವಂಥದ್ದು ಬಹುಶಃ ಎಲ್ಲೋ ತಳಮಟ್ಟದಲ್ಲಿ ಜನಸಂಘಟನೆ ಮಾಡಬೇಕು, ಒಂದು ಭ್ರಷ್ಟಾಚಾರ, ಯಾಕಂದರೆ ಹೇಳ್ತಾ ಇರುವಂಥದ್ದು ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಕಾಳಜಿ ಭಾಸ್ಕರ್ ರಾವ್ ಅವರಲ್ಲಿ ಕಾಣಿಸ್ತಾ ಉಂಟು. ಅರ್ಥಶಾಸ್ತ್ರದಲ್ಲಿ ಎಕನಾಮಿಕ್ಸ್ನಲ್ಲಿ MA ಪದವಿ ಪಡೆದಿರುವ ಭಾಸ್ಕರ್ ಅವರು 1990ನೇ ಕರ್ನಾಟಕ ಕೇಡರ್ನ IPS ಅಧಿಕಾರಿ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿಯೂ ಅವರು ಕೆಲಸ ಮಾಡಿದ್ದಾರೆ. ರೈಲ್ವೆ ಪೊಲೀಸ್ ವಿಭಾಗದ ADGP ಆಗಿಯೂ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರ ಆ ಪಕ್ಷದ ಬಗ್ಗೆ, ಸೇರ್ಪಡೆಯ ಬಗ್ಗೆ ಟ್ವೀಟ್ ಮಾಡಿರುವಂಥ ಅವರು ಹೇಳ್ತಾರೆ, 32 ವರ್ಷಗಳ IPS ಜೀವನಕ್ಕೆ
ತೆರೆ ಎಳೆಯುತ್ತಿದ್ದೇನೆ. ನನ್ನ ಕುಟುಂಬಕ್ಕೆ, ಗೆಳೆಯರಿಗೆ, ಸಹೋದ್ಯೋಗಿಗಳಿಗೆ, ಹಿರಿಯ ಕಿರಿಯ ಅಧಿಕಾರಿಗಳಿಗೆ, ಪಕ್ಷಾತೀತವಾಗಿ ಕರ್ನಾಟಕದ ಸರ್ಕಾರಗಳಿಗೆ ಧನ್ಯವಾದಗಳು ಅಂತ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಭಾಸ್ಕರ್ ರಾವ್ ಅವರು ನಿವೃತ್ತಿಗೆ ಇನ್ನೂ 3 ವರ್ಷ ಬಾಕಿ ಇರುವಾಗಲೇ ಸೇವೆಯಿಂದ ಸ್ವಯಂ ನಿವೃತ್ತಿಯನ್ನು ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅವರ ರಾಜೀನಾಮೆ ಅರ್ಜಿ ಮೊನ್ನೆಯಷ್ಟೇ ಅಂಗೀಕೃತವಾಗಿದೆ. ಕಳೆದ 1 ವರ್ಷಗಳಿಂದ ಸರ್ಕಾರದ ಅಂಗಳದಲ್ಲಿ ಇತ್ತು. ಸರ್ಕಾರ ಈಗಾಗಲೇ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಒಪ್ಪಿಗೆಯನ್ನು ಕೊಟ್ಟ ತಕ್ಷಣ ಅವರು ಆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ನಾನು ಸುದ್ದಿಯನ್ನು ಮುಗಿಸುವ ಹೊತ್ತಿಗೆ ಪೆಟ್ರೋಲ್ ಡೀಸೆಲ್ನ ದಗದಗ ನಾವು ಅನೇಕ ದಿನಗಳಿಂದ ನೋಡ್ತಾ ಕೇಳ್ತಾ ಬಂದಿದ್ದೇವೆ. ಅಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಎಲ್ಲರೂ ಕೇಳ್ತಾ ಇರುವಂಥ ವಿಚಾರ. ಆ ಒಂದೇ ಕಾರಣ ಇಟ್ಟುಕೊಂಡು ಅದನ್ನೇ ಒಂದು ನೆಪ ಮಾಡಿಕೊಂಡು ಪೆಟ್ರೋಲ್ ಡೀಸೆಲ್ನ ದರ ಮತ್ತೆ 80 ಪೈಸೆ ಪೆಟ್ರೋಲ್ದು ದರ ಜಾಸ್ತಿ ಆಗಿದೆ. 13 ದಿನಗಳ ಅವಧಿಯಲ್ಲಿ 11 ಬಾರಿ ಈ ಒಂದು ತೈಲ ಬೆಲೆ ಏರಿಕೆಯಾಗಿದೆ. ಈ 13 ದಿನಗಳ ಅವಧಿಯಲ್ಲಿ ನೋಡಿ ಸ್ವಲ್ಪವೇ ರೇಟ್ ಜಾಸ್ತಿ ಮಾಡಿ 8 ರೂಪಾಯಿ ಜಾಸ್ತಿ ಮಾಡಲಾಯಿತು. 8 ರೂಪಾಯಿ ಒಮ್ಮೆಲೆ 8 ರೂಪಾಯಿ ಜಾಸ್ತಿ ಮಾಡಿದರೆ ಜನ ಗೌಜಿಗದ್ದಲ ಮಾಡ್ತಾರ ಅಂತ ಸ್ವಲ್ಪನೇ 80 ಪೈಸೆ 90 ಪೈಸೆ 50 ಪೈಸೆ ಅಂತ ಜಾಸ್ತಿ ಮಾಡಿ 13 ದಿವಸಗಳ ಅವಧಿಯಲ್ಲಿ ಕಂಟಿನ್ಯೂಸ್ ಆಗಿ 11 ದಿವಸಗಳ ಕೂಡ ಏರಿಕೆ ಮಾಡ್ತಾ ಬಂದು ಈಗ 8 ರೂಪಾಯಿ ಜಾಸ್ತಿ ಆಗಿದೆ. ಡೆಲ್ಲಿಯಲ್ಲಿ ಪೆಟ್ರೋಲ್ ದರ ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಸ್ವಲ್ಪ ಕಡಿಮೆ 103. ಉಳಿದಂತೆ ಎಲ್ಲ ಕಡೆನೂ 100 ಸ್ವಲ್ಪ ಹೆಸರಲ್ಲಿ ಇದೆ. ನಾವು ಕರ್ನಾಟಕದ ಜನ ನಾವೇನು ತಿನ್ನಬೇಕು, ಏನು ಕುಡಿಬೇಕು, ಯಾವ ರೀತಿ ತಿನ್ನಬೇಕು, ಯಾವ ರೀತಿ ತಗೊಳ್ಬೇಕು ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಮತ್ತೆ ಇನ್ನೊಂದು ಹೊಸ ವಿವಾದಗಳನ್ನೆಲ್ಲ ಎತ್ಕೊಳ್ತಾ ಇದ್ದೇವೆ. ಜನಸಾಮಾನ್ಯರ ಬದುಕಿಗೆ ಬೇಕಾದ, ಜನಸಾಮಾನ್ಯರ ನೋವಿಗೆ ಸ್ಪಂದಿಸಬೇಕಾದ, ಜನಸಾಮಾನ್ಯರ ನಿಜವಾದ ದಿನದ ಉಪ್ಪತ್ತಿನ ಊಟದ ಸುಖ ಕಷ್ಟ ಉಂಟಲ್ಲ, ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾವ ಟಿ ವಿ ವಾಹಿನಿಗಳು ಕೂಡ ಮಾತಾಡ್ತಾ ಇಲ್ಲ. ಕೇವಲ ಸೆನ್ಸೇಷನಲ್ ವಿಷಯಗಳನ್ನಿಟ್ಟುಕೊಂಡು ಇವತ್ತೊಂದು ದಿವಸ ಒಂದು ಚರ್ಚೆ, ನಾಳೆ ಇನ್ನೊಂದು ವಿಚಾರದ ಮೇಲೆ ಚರ್ಚೆ, ಒಂದೆರಡು ದಿವಸ ಅದೇ ಸುದ್ದಿಗದ್ದಲ. ಇಷ್ಟರ ನಡುವೆ ಜನರ ನೋವು ಸಂಕಷ್ಟಗಳ ಬಗ್ಗೆ ಒಂದು ಕ್ಷಣ ಕೂಡ ಮಾತನಾಡುವ ಪುರುಸೊತ್ತು ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.